ವಕೀಲರ ಅವಹೇಳನದ ವಿಚಾರವಾಗಿ ದೃಶ್ಯ ಕಂಟಕ ಎದುರಿಸುತ್ತಿದ್ದ ಗಿರ್ಗಿಟ್ ತುಳು ಚಲನಚಿತ್ರವು ಕೊನೆಗೂ ಸಂಧಾನದ ಮೂಲಕ ಸುಖಾಂತ್ಯ ಕಂಡಿದೆ. ಈ ಕುರಿತು ಇಂದು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ವಕೀಲರ ಸಂಘ ಹಾಗೂ ಗಿರ್ಗಿಟ್ ಚಿತ್ರತಂಡ ಜಂಟಿ ಸುದ್ದಿಗೋಷ್ಠಿ ನಡೆಸಿತು. ಈ ಸಂದರ್ಭ ಮಾತನಾಡಿದ ವಕೀಲರ ಸಂಘದ ಎಂಪಿ ಶೆಣೈ, ಯಾವುದೇ ರೀತಿಯ ಉದ್ದೇಶಪೂರ್ವಕವಾಗಿ ಇಂತಹ ಆರೋಪವನ್ನು ವಕೀಲರ ಸಂಘ ಮಾಡಿಲ್ಲ. ಆದರೆ ಚಿತ್ರದ ದೃಶ್ಯವು ವಕೀಲರಿಗೆ ಅವಮಾನ ಮಾಡುವಂತಿದ್ದು, ಈ ದೃಶ್ಯವನ್ನು ಚಿತ್ರದಿಂದ ತೆಗೆಯುತ್ತೇವೆಂದು ಚಿತ್ರತಂಡ ಹೇಳಿದೆ. ಮಂಗಳೂರು ವಕೀಲರ ಸಂಘದಲ್ಲೂ ಹಲವಾರು ಕಲಾವಿದರಿದ್ದು ಕಲೆಗೆ ಪ್ರೋತ್ಸಾಹ ನೀಡುವುದು ನಮ್ಮ ಉದ್ದೇಶವಾಗಿದೆ. ಗಿರ್ಗಿಟ್ ಚಿತ್ರದ ವಿರುದ್ಧ ನೀಡಿದ ದಾವೆಯನ್ನು ನಾವು ಹಿಂಪಡೆಯುತ್ತಿದ್ದೇವೆ. ಚಿತ್ರ ಶತಮಾನೋತ್ಸವ ಆಚರಿಸಲಿ, ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡುವ ಮೂಲಕ ಟ್ರೋಲ್ ಮಾಡಿದ ಇಬ್ಬರನ್ನು ಈಗಾಗಲೇ ಬಂಧಿಸಲಾಗಿದ್ದು, ಇನ್ನು ಮುಂದೆ ಯಾರಾದರೂ ಈ ರೀತಿಯಾಗಿ ಅವಹೇಳನ ಮಾಡಿದ್ರೆ ವಕೀಲರ ಸಂಘ ಸುಮ್ಮನಿರೋದಿಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿರುವ ಗಿರ್ಗಿಟ್ ಚಿತ್ರದ ನಟ ನಿರ್ದೇಶಕ ರೂಪೇಶ್ ಶೆಟ್ಟಿ, ಚಿತ್ರದ ಕೆಲವೊಂದು ದೃಶ್ಯದಿಂದಾಗಿ ವಕೀಲರ ಮನಸ್ಸಿಗೆ ನೋವಾಗಿತ್ತು. ಈಗಾಗಲೇ ದೃಶ್ಯ ಸರಿಪಡಿಸಲು ಕ್ರಮ ಕೈಗೊಂಡಿದ್ದೀವಿ. ಈ ಮೂಲಕ ಸಮಸ್ಯೆ ಸುಖಾಂತ್ಯ ಕಂಡಿದೆ ಎಂದರು. ಎಲ್ಲ ಮಾಧ್ಯಮಗಳಿಗೆ ನಮಸ್ಕಾರ. ಕನ್ನಡದಲ್ಲಿ ಮಾತಾಡ್ತೀನಿ, ಯಾಕಂದ್ರೆ ಕನ್ನಡದಲ್ಲಿ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಸುದ್ದಿ ಆಗಿದೆ, ಎಲ್ಲರಿಗೂ ಗೊತ್ತಾಗಲಿಲ್ಲ. ನಮಗೆ ತುಳುವಲ್ಲಿ ಯಾಕೆ ಮಾತಾಡೋಣ ಅನ್ನೋದಕ್ಕೆ ಬಹುಶಃ ಈ ಒಂದು ವಿಚಾರ ಮೊನ್ನೆ ನಾನು ಸ್ಪಷ್ಟಪಡಿಸಿದ್ದೆ. ಗಿರ್ಗಿಟ್ ಸಿನಿಮಾದಲ್ಲಿ ಬರುವಂತಹ ಎಲ್ಲ ವಿಚಾರಗಳು ಅದು ಕಾಲ್ಪನಿಕ ಹಾಗೂ ಅದು ಯಾವುದೇ ಉದ್ದೇಶದಿಂದ ಯಾರನ್ನ ನೋಯಿಸುವಂತಹ ಉದ್ದೇಶದಿಂದ ಮಾಡುವಂಥದ್ದಲ್ಲ ಅಂತ ಎಲ್ಲ ಬೆಳವಣಿಗೆ ಆಯಿತು. ವಕೀಲ ಸಂಘದವರಿಗೆ ನೋವಾಯಿತು, ನಮಗದು ಗೊತ್ತಾಗೋದು ಸ್ವಲ್ಪ ತಡ ಆಯಿತು. ನಮ್ಗೆ ಯಾವಾಗ ಆ ವಿಚಾರ ತಿಳಿಯಿತು ನೋಡಿ, ಆವಾಗ ಅದಕ್ಕೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಆವತ್ತು ನಾವು ಕೂಡ ಪ್ರೆಸ್ ಮೀಟ್ ಕರೆದು ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಸೊ ಅದು ಬಂದ್ಕೊಂಡು ನಾವು ಏನು ಮಾಡಲಿಕ್ಕಾಗ್ತದೆ? ರೂಪೇಶ್ ಚಿತ್ರದ ಅವ್ರ ತಂಡದವ್ರ ಹೋಗಿ ನೀವು ಪಿಕ್ಚರ್ ನಿಲ್ಸಿದೆ ಅಂತ ಹೇಳಿಕ್ಕಾಗೋದಿಲ್ಲ. ಬಿಕಾಸ್ ಇದು ಪಿಕ್ಚರ್ ರನ್ ಆಗಿ 23ನೇ ತಾರೀಕಿಂದ ಇವತ್ತಿನ ತನಕ ಪಿಕ್ಚರ್ ರನ್ ಆಗ್ತಾ ಹೋಗುದು. ಅದಕ್ಕೆ ಏನೆಲ್ಲ ಮಾಡಿದ್ದಾರೆ, ಏನೆಲ್ಲ ಶ್ರಮ ಪಟ್ಟಿದ್ದಾರೆ, ಎಷ್ಟು ಬಂಡವಾಳ ಹಾಕಿದ್ದಾರೆ, ಎಷ್ಟು ಜನರ ಸಂಸ್ಥೆಯಲ್ಲಿ ತೊಡಗಿಕೊಂಡಿದ್ದಾರೆ, ಅದು ಯಾವ ರೀತಿ ಮಟ್ಟಕ್ಕೆ ಬಂದಿದೆ, ಈಗ ಎಷ್ಟು ಪಾಪ್ಯುಲೇಟ್ ಹೋಗಿದೆ, ಎಲ್ಲಿ ತನಕ ಓಡ್ತಾ ಉಂಟು, ನಮ್ಮ ಜಿಲ್ಲೆ ಒಳಗುಂಟ, ರಾಜ್ಯದೊಳಗುಂಟ, ಹೊರ ರಾಜ್ಯದೊಳಗುಂಟ, ಅಥವಾ ಅಂತಾರಾಷ್ಟ್ರೀಯ ನೆಲೆಯಲ್ಲಿ ಹೋಗ್ತಾ ಉಂಟ, ಇದೆಲ್ಲ ವಿಷಯ ನಮ್ಗೆ ಗೊತ್ತಿದ್ದಿದೆ. ನಿಜವಾಗಿ ಹೇಳೋದಾದ್ರೆ ಈ ಗಿರ್ಗಿಟ್ ಫಿಲ್ಮ್ ಯಾರು ಬೇಕಾದ್ರೆ ಕೇಳಿ, ಬೆಳಿಗ್ಗೆ ಹೋಗಿ